ಓದಿದ ಮಕ್ಕಳು, ಕೈತುಂಬಾ ಸಂಪಾದನೆ ಮಾಡೋ ಹೆಂಡತಿ ಇಷ್ಟಿದ್ರೂ ಆ ಮನೆಯಲ್ಲಿ ನೆಮ್ಮದಿಯಿರ್ಲಿಲ್ಲ. ಚೆನ್ನೈನ ನಂಗನ್ನಲ್ಲೂರಿನಲ್ಲಿ ಸೋಮವಾರ ಮಧ್ಯಾಹ್ನ ನಡೆದ ಘಟನೆ ಕೇಳಿದ್ರೆ ನಿಮ್ಮ ಕಣ್ಣಾಲಿಗಳು ಒದ್ದೆಯಾಗೋದು ಗ್ಯಾರಂಟಿ. ಹಣದ ಹಪಾಹಪಿಗೆ ಬಿದ್ದ ಪತಿ ತನ್ನನ್ನೇ ನಂಬಿದ್ದ ಹೆಂಡತಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಷ್ಯಾದಲ್ಲಿ ಎಂಬಿಬಿಎಸ್ ಓದುತ್ತಿರೋ ಮಗ ಮತ್ತು ದಂತವೈದ್ಯಕೀಯ ಓದುತ್ತಿರೋ ಮತ್ತೊಬ್ಬ ಮಗ ಇವತ್ತು ಅನಾಥರಾಗಿದ್ದಾರೆ. ಅಸಲಿಗೆ ಆ ವಾಟ್ಸ್ಆಪ್ ಸಂದೇಶದಲ್ಲಿ ಏನಿತ್ತು? ಸುಬ್ರಮಣ್ಯನ್ ಇಷ್ಟು ಕ್ರೂರಿಯಾಗಿದ್ದೇಕೆ? ಬನ್ನಿ ಈ ಕಂಪ್ಲೀಟ್ ಸ್ಟೋರಿ ನೋಡೋಣ. ನಾಗಲಕ್ಷ್ಮಿಯವರು ರೇಷ್ಮೆ ಸೀರೆ ವ್ಯಾಪಾರ ಮಾಡ್ತಾ ಸಂಸಾರವನ್ನ ನಿಭಾಯಿಸ್ತಿದ್ರು. ಆದ್ರೆ ಪತಿ ಸುಬ್ರಮಣ್ಯನ್ ನಿರುದ್ಯೋಗಿಯಾಗಿದ್ದು ಯಾವಾಗಲೂ ಹಣಕ್ಕಾಗಿ ಹೆಂಡತಿಯನ್ನ ಪೀಡಿಸ್ತಿದ್ದ. ಇದೇ ಕಾರಣಕ್ಕೆ ಕಳೆದ 2 ವರ್ಷಗಳಿಂದ ದೂರವಿದ್ದ ಈತ 10 ದಿನಗಳ ಹಿಂದಷ್ಟೇ ಮನೆಗೆ ಮರಳಿದ್ದ. ಸೋಮವಾರ ಮಧ್ಯಾಹ್ನ ಮನೆಯಿಂದ ಹೊರಗೆ ಹೋಗಿ ಕುಡುಗೋಲು ಖರೀದಿಸಿ ತಂದಿದ್ದ ಈತ ನಾಗಲಕ್ಷ್ಮಿಯವರ ಕುತ್ತಿಗೆ ಮತ್ತು ತಲೆಗೆ ಮನಸೂ ಇಚ್ಛೆ ಇರಿದಿದ್ದಾನೆ. ನಾಗಲಕ್ಷ್ಮಿ ರಕ್ತದ ಮಡುವಿನಲ್ಲಿ ಒದ್ದಾಡಿ ಪ್ರಾಣಬಿಟ್ಟಿದ್ದಾರೆ. ಹೆಂಡತಿಯನ್ನ ಕೊಂದ ಮೇಲೆ ಸುಬ್ರಮಣ್ಯನ್ ತನ್ನ ಮಗ ಶೈಲಾಶ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಕಳುಹಿಸಿದ್ದಾನೆ. ಅದರಲ್ಲಿ, ನಿನ್ನ ತಾಯಿ ಮತ್ತು ನಾನು ಇನ್ನು ಮುಂದೆ ಮನೆಯಲ್ಲಿ ಇರುವುದಿಲ್ಲ, ನಿಮಗಾಗಿ ಆಹಾರ ಇಟ್ಟಿದ್ದೇನೆ, ಬಂದು ಊಟ ಮಾಡಿ ಅಂತ ಬರೆದಿದ್ದ. ಇದನ್ನ ಕಂಡು ಗಾಬರಿಯಾದ ಮಗ ಶೈಲಾಶ್ ಮನೆಗೆ ಓಡಿ ಬಂದಾಗ ಕಂಡಿದ್ದು ಭಯಾನಕ ದೃಶ್ಯ. ಒಂದು ಕೋಣೆಯಲ್ಲಿ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರೆ ಪಕ್ಕದ ಕೋಣೆಯಲ್ಲಿ ತಂದೆ ನೇಣಿಗೆ ಶರಣಾಗಿದ್ದ. ಮೆಡಿಕಲ್ ಓದಿ ದೊಡ್ಡ ಡಾಕ್ಟರ್ ಆಗಬೇಕಿದ್ದ ಮಕ್ಕಳ ಭವಿಷ್ಯ ಈಗ ಅಂಧಕಾರದಲ್ಲಿದೆ. ಕ್ಷಣಿಕ ಆವೇಶ ಮತ್ತು ಅಹಂಕಾರ ಇದತ್ತು ಇಡೀ ಸಂಸಾರವನ್ನೇ ಬಲಿಪಡೆದಿದೆ. ಈ ಕರುಣಾಜನಕ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.